ನಟ ಪುನೀತ್ ರಾಜ್ಕುಮಾರ್ ಸಮಾಜಕ್ಕೆ ಬಹುದೊಡ್ಡ ಶಕ್ತಿಯನ್ನ ನೀಡಿದವರು. ಏನು ಪ್ರಚಾರ ಬಯಸದೆ ಸಮಾಜದ ಏಳಿಗೆಗಾಗಿ ಸಾಕಷ್ಟು ಶ್ರಮಿಸಿದ ಅಪರೂಪದ ವ್ಯಕ್ತಿತ್ವದ ಪುನೀತ್ ಪರಿಪೂರ್ಣ ವ್ಯಕ್ತಿತ್ವ ಅನಾವರಣಗೊಂಡಿದ್ದೆ ಅವರ ಸಾವಿನ ಬಳಿಕ ಎನ್ನುವುದು ದುರಂತ ಎಂದು ಶಿಕ್ಷಕ ಉದಯ್ ಬಳೇಕರ್ ಹೇಳಿದರು. ಅವರು ಹೆಮ್ಮಾಡಿ ರಿಕ್ಷಾ ನಿಲ್ದಾಣದಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ರಿಕ್ಷಾ ಚಾಲಕ ಮಾಲಕರ ಸಂಘದ ವತಿಯಿಂದ ಇತ್ತೀಚೆಗಷ್ಟೇ ಅಗಲಿದ ನಟ ಪುನೀತ್ ರಾಜ್ಕುಮಾರ್ ಅವರ ನುಡಿ ನಮನ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಈ ಮೊದಲು ಪುನೀತ್ ಅವರ ಸಾಮಾಜಿಕ ಕಾರ್ಯಗಳ ಬಗ್ಗೆ ಯಾರಿಗೂ ತಿಳಿದಿರಲಿಲ್ಲ. ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಅವರ ಸಾಮಾಜಿಕ ಕಾರ್ಯದ ಕಳಕಳಿಯ ಚಿಂತನೆಗಳು ಹೊರಹೊಮ್ಮಿದ್ದು, ಅವರ ಮರಣದ ನಂತರದ ದಿನಗಳಲ್ಲಿ ಯಾವುದೇ ಸಿನಿ ತಾರೆಯರು ಮರಣ ಹೊಂದಿದಾಗ ಇಡೀ ಕರಾವಳಿ ಇಷ್ಟೊಂದು ನೋವುಂಡಂತಹ ಇತಿಹಾಸವೇ ಇಲ್ಲ. ಹೆಚ್ಚೆಂದರೆ ಒಂದೆರಡು ದಿನ ಮರೆತು ಎಲ್ಲರೂ ತಮ್ಮ ಕಾಯಕದಲ್ಲಿ ತೊಡಗಿಕೊಳ್ಳುತ್ತಾರೆ. ಆದರೆ ಪುನೀತ್ ರಾಜ್ಕುಮಾರ್ ನಮ್ಮ ನಗಲಿ 10 ದಿನಗಳು ಕಳೆದರೂ ಈಗಲೂ ಆ ನೋವು ನಮ್ಮೆಲ್ಲರ ಮನದೊಳಗಿದೆ ಎಂದು ಹೇಳಿದರು. ಆದರೆ ನಮಗೂ ನೋವಾಗಿದೆ. ಇಲ್ಲಿದ್ದ ಬಹುತೇಕರಿಗೆ ಇವತ್ತು ಅವರನ್ನ ಅಭಿಮಾನಿಯಾಗಿ ಪ್ರೀತಿಸ್ತಕ್ಕಂಥ ಒಂದು ವ್ಯಕ್ತಿತ್ವ ಅವರು ಕಳ್ಕೊಂಡಿದ್ದಾರೆ. ಇವತ್ತು ನಾನು ಅವರ ಸದಸ್ಯ ರಿಟರ್ನ್ ನಂತರ ಅಭಿಮಾನಿಯಾಗಿದ್ದೇನೆ. ಇವತ್ತು ರಿಕ್ಷಾ ನಿಲ್ದಾಣದಲ್ಲಿ ಚಾಲಕ ಮಾಲಕ ಸಂಘದವರು ಉತ್ತಮ ಕಾರ್ಯಕ್ರಮ ಮಾಡಿದ್ದಾರೆ. ನಿಮಗೂ ಸಹ ಧನ್ಯವಾದ ಸಲ್ಲಿಸ್ತಾ ಉದಯ ಮಾಸ್ಟರ್ ಹೇಳಿದಾಗೆ ರಾಜ್ಕುಮಾರ್ ಮತ್ತು ಅವರ ಮಗ ಪುನೀತ್ ಅವರು ಮಾಡಿರ್ತಕ್ಕಂಥ ಸೇವೆಗೆ, ಕನ್ನಡದ ಸೇವೆಗೆ ಅವರಿಗೆ ಪದ್ಮಶ್ರೀ ಸಿಗಲಿ. ಹೆಮ್ಮಾಡಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ರಾಜು ಪೂಜಾರಿ ಕಾಳೂರ ಮನೆಯವರು ಮಾತನಾಡಿ, ಕರ್ನಾಟಕದ ಹೆಮ್ಮೆಯ ನಟ, ಅದಕ್ಕಿಂತಲೂ ಮಿಗಿಲಾದ ಜನಪರ ಕಾಳಜಿಯುಳ್ಳ ಜನರಿಗೋಸ್ಕರ ಸೇವೆ ಮಾಡಿದ ಪುನೀತ್ ಇನ್ನಿಲ್ಲವೆಂಬುದು ಅರಗಿಸಿಕೊಳ್ಳಲಾಗುತ್ತಿಲ್ಲ. ಬಲಗೈಯಲ್ಲಿ ಕೊಟ್ಟದನ್ನ ಎಡಗೈಗೂ ಗೊತ್ತಾಗದ ರೀತಿಯಲ್ಲಿ ಸಮಾಜ ಸೇವೆ ಮಾಡಿದ ಅಪರೂಪದ ನಟನಾಗಿ ಪುನೀತ್ ನಮ್ಮೆಲ್ಲರ ಹೃದಯದಲ್ಲಿ ಮನೆ ಮಾಡಿದ್ದಾರೆ. ಅವರು ಮಾಡಿರುವಂತಹ ಸಮಾಜ ಸೇವೆ, ಜನಪರ ಕಾಳಜಿಯ ಕೆಲಸ ಇವತ್ತು ಜನರನ್ನ ಮುಟ್ಟಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ರಿಕ್ಷಾ ಚಾಲಕ ಮಾಲಕರ ಸಂಘದ ಅಧ್ಯಕ್ಷ ಪ್ರವೀಣ್ ದೇವಾಡಿಗ, ಉಪಾಧ್ಯಕ್ಷ ಸುಕುಮಾರ್ ಪೂಜಾರಿ, ಕಾರ್ಯದರ್ಶಿ ಅರುಣ್ ಎಲ್ ಮೊಗವೀರ, ಗೌರವಾಧ್ಯಕ್ಷ ಮಂಜುನಾಥ್ ಮೊಗವೀರ, ಗೌರವ ಸಲಹೆಗಾರರಾದ ಜೇಮ್ಸ್ ರೆಬರು. ಅವರ ವ್ಯಕ್ತಿತ್ವದ ಪರಿಪೂರ್ಣ ಅನಾವರಣಗೊಂಡದ್ದೇ ದುರಂತ ಅಂತ ಹೇಳಿದರೆ ಅವರ ಮರಣದ ನಂತರದಲ್ಲಿ. ಮೊದಲು ಅಷ್ಟು ಅವರ ಸಾಮಾಜಿಕ ಕಾರ್ಯಗಳ ಬಗ್ಗೆ ಯಾರಿಗೂ ಅಷ್ಟು ಮನವರಿಕೆ ಇರಲಿಲ್ಲ. ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಅವರ ಸಾಮಾಜಿಕ ಕಾರ್ಯಕ್ರಮದ ಕಳಕಳಿಯ ಚಿಂತನೆಗಳು ಹೊರಹೊಮ್ಮಿದ್ದು ಅವರ ಮರಣದ ನಂತರದ ದಿನಗಳಲ್ಲಿ. ಇಂದಿಗೂ ಕೂಡ ಅವರ ಅಂತಿಮ ಯಾತ್ರೆ ಮುಗಿದು ಇಷ್ಟು ದಿನಗಳಾದರೂ ಕೂಡ ಎಲ್ಲ TV ಮಾಧ್ಯಮಗಳಲ್ಲಿ ಇಂದಿಗೂ ಕೂಡ ಕಾರ್ಯಕ್ರಮಗಳನ್ನು ಆಗಾಗ ತಂತುಗಳ ರೂಪದಲ್ಲಿ ಪ್ರಸಾರ ಮಾಡ್ತಾ ಇದ್ದಾರೆ. ಅದೇನೇ ಇರಲಿ, ಸಮಾಜಕ್ಕೆ ಒಂದು ಶಕ್ತಿಯನ್ನು ನೀಡಿದವರು, ಸಮಾಜದ ಏಳಿಗೆಗಾಗಿ ಅವರು ಶ್ರಮಿಸಿದವರು ಅಂತ ನಾವೆಲ್ಲ ಖಜಾಂಜಿ ಸಂತೋಷ್ ದೇವಾಡಿಗ ಹಾಗೂ ಸರ್ವ ಸದಸ್ಯರು, ನಟ ಪುನೀತ್ ಅಭಿಮಾನಿಗಳು ಹಾಜರಿದ್ದರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.